ಸಾಮಾಜಿಕ ಸೇವಾ ಚಟುವಟಿಕೆಗಳಿಗಾದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಪಡೆಯಿನ ಉಳ್ಳಾಲಬೈಲ್ದ ನವೋದಯ ಫ್ರೆಂಡ್ ಸರ್ಕಲ್ ಮುತಾಲಿಕೆಡು ಪರಿಸರದ ಸಮಾನ ಮನಸ್ಕ ಸಂಘಟನೆಗಳ ಸಹಕಾರಡು ಚೆಂಬುಗುಡ್ಡೆದ ಹಿಂದೂ ರುದ್ರಭೂಮಿಡು ಸ್ವಚ್ಛತಾ ಕಾರ್ಯಕ್ರಮ ಬೊಕ್ಕ ಪರಿಸರ ರಕ್ಷಣಾ ಕಾರ್ಯಕ್ರಮನು ಅಕ್ಟೋಬರ್ 2 ತಾರೀಕು ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನ ಅಂಚನೆ ವಿಜಯದಶಮಿದ 2 ದಿನ ತಾನೇ ನಡಪಾಯಿರು. ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ರುದ್ರಭೂಮಿಡು ದೈ ನಡ್ನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿಡು ಪರಿಸರ ಉಳಿಸಿ ಕಾರ್ಯಕ್ರಮವಾದ ದೈ ನಡೆದು ಅವೆರ್ದು ಬೊಕ್ಕ ಸ್ವಚ್ಛತಾ ಕಾರ್ಯಕ್ರಮ ನಡಪಾಯಿರು. ನವೋದಯ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ ತೊಕ್ಕೊಟ್ಟು ಅಂತ ತನ್ನಿರಡು ನಮ್ಮ ಸಂಸ್ಥೆಯಿಂದ ಒಟ್ಟು ಸೇರಿಗೆದು ವ್ಯಾಯಾಮಶಾಲೆದ ಪದಾಧಿಕಾರಿಗಳೊಟ್ಟಿಗೆ ಮಸಾನ ಸಮಿತಿದ ನಮ್ಮ ಅಧ್ಯಕ್ಷರಂಚಿನ ಭಗವಾನ್ ದಾಸ್ ತೊಕ್ಕೊಟ್ಟು ನಮ್ಮ ಬಾಜಿಲ್ ಡಿಸೋಜರಲ್ಲಿ ನಮ್ಮ ಕೌನ್ಸಿಲರ್ ಅಂಚನೆ ಮಾತೇರ್ನಲ್ಲ ಒಂಜಿ ನೇತೃತ್ವ ಮುಲ್ಪಂಕಲ್ ಪ್ರತಿ ವರ್ಷಲ ಈ ಗಾಂಧಿ ಜಯಂತಿ ಬಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಒಂದು ವಿಶೇಷವಾದ ಆಚರಣೆ ಈ ವರ್ಷದಾದಕ್ಕಿಂತ ನಮ್ಮ ಚೆಂಬುಗುಡ್ಡದ ಈ ರುದ್ರಭೂಮಿನ ಸ್ವಚ್ಛತಾ ಕಾರ್ಯಕ್ರಮ ಮಲ್ಪೋಡು ಪಂಪಿನ ಸಂಕಲ್ಪ ಅಂಚೆ ಮಾತ ಜವನಿಯರು ಬಾರಿ ಉಮೇದಿಡು ಬಾರಿ ಸೇರುಂಡ ಐತ ವಿಶೇಷದಾದಕ್ಕಿಂತ ಇನ್ನೊಂದು ದೈನ್ ಕುರ್ದು ಪರಿಸರ ಪಂಡ ನಮಕ್ ಮಾತ ಒಂಜಿ ಎಡ್ಡೆ ಉಸುರು ದೆಪ್ಪುನಂಚಿನ ಒಂಜಿ ನಮಕ್ ಪರಿಸರ ನಿರ್ಮಾಣ ಆವಡು ಪಂಪಿನಂಚಿನ ಒಂಜಿ ಸಂಕಲ್ಪದೊಟ್ಟಿಗೆ ನಮ್ಮ ಮಸ್ತ್ ದೈನ್ ನಡೆಯರುಲ್ಲ ಐಟ್ಲ ಒಂದು ವಿಶೇಷವಾದಿನಿ ಎಂಕಲ್ ನವೋದಯದ ಲೆಕ್ಕೋಡು ನಮ್ಮ ಸಂಸ್ಥೆ ಕೊಟ್ಟುಗು ಒಂಜಿ ಮರ ದೈನ್ ಕೊರ್ದು ಕೊಂಚ ಚಾಲನೆ ಕೊರ್ಪಿನಂಚಿನ ಕಾರ್ಯಕ್ರಮ ನಲ್ಲ ಮಸ್ತ್ ಕಾರ್ಯಕ್ರಮ ಉಂಟು ಅನ್ನೊಂದು ಈತ ಸುರುತ ಒಂಜಿ ಕಾರ್ಯಕ್ರಮ ಆದ ಈ ಒಂಜಿ ದೈ ಕೊರ್ಪಿನಂಚಿನ ಕಾರ್ಯಕ್ರಮ ನಮ್ಮ ಸೇರಿನ ನಡಪಾದ ಕೊಟ್ಟು ಬಂದು ಕೇಂದ್ರ.
ನವೋದಯ ಫ್ರೆಂಡ್ ಸರ್ಕಲ್ದ ಉಪಾಧ್ಯಕ್ಷರು ರೋಹಿತ್ ಉಳ್ಳಾಲ್ ಪಾತಿರುಂದು ನವೋದಯ ಫ್ರೆಂಡ್ ಸರ್ಕಲ್ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಪುಟ್ಟು ಪರ್ಬದಾನಿ ಅಕ್ಟೋಬರ್ 2 ತಾರೀಕಿಗೆ ವರ್ಷಂ ಪ್ರತಿ ಸ್ವಚ್ಛತಾ ಕಾರ್ಯಕ್ರಮ ನಡಪಾವುದು ಬರಂದುಂಡು. ಈ ಸರ್ತಿ ಸ್ವಚ್ಛತೆ ಒಟ್ಟಿಗೆ ಪರಿಸರ ಉಳಿಸಿ ಯೋಜನೆಯಾದ ದೈನಡಪನ ಕಾರ್ಯಕ್ರಮ ಇನ್ನದ ಒಟ್ಟಿಗೆ 2 ಜನ ಅರ್ಹ ಫಲಾನುಭವಿಗಳಿಗೆ ಚಿಕಿತ್ಸೆಗಾದ ಪಣವು ಸಗಾಯ ಬೊಕ್ಕ ಇಲ್ಲಕ ಬೋಡಿತ್ತಿನ ದಿನಶ್ರೇದ ಕಿಟ್ಟಲ್ನ ಕೊರಂದುಲ್ಲ ಪಂಡ ತೆರಿಪಾಯರು. ಮಾತೆರೆಗಳ ನಮಸ್ಕಾರ ಬಂದುಲ ನವೋದಯ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ ಉಳ್ಳಾಲ ಬೈಲ್ ಕರಿನ ವರ್ಷ ಇಂಕ್ಲೆಗೆ ಎಡ್ಡ ಸಮಾಜದ ಕೆಲಸ ಮಲ್ತಿನೆಗೋಸ್ಕರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಇಂಕ್ಲೆ ತಿಕ್ಕಿದ್ದೇನೆ. ಇಂದು ಇಂಕಲ್ ವರ್ಷಲ ಈ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನ ತಾನಿ ಇಂಕಲ್ ಒಂಜಿ ದಾದಾಂಡಲ ಸಮಾಜಗೊಂಜಿ ಎಡ್ಡ ಕೆಲಸ ಮಲ್ಪೋಡು ಪನ್ಪಿನಂಚಿನ ಒಂಜಿ ಸಂದೇಶ ದೀದಕ್ಕೆ ಮಲ್ಪು ಅಂಚಿದ ಪರ್ತುಡು ಇಂಥ ದಿನ ಇಂಕ್ಲ ಈ ಕಾರ್ಯಕ್ರಮ ಕೈ ಜೋಡಿಸೈನಂಚಿನ ಸನ್ಶೈನ್ ತೊಕ್ಕೊಟ್ಟು ಅಂಚನೆ ನಮ್ಮ ತೊಕ್ಕೊಟ್ಟದ ಬಾರಿ ಪುಗರ್ತೆದ ಶ್ರೀ ಜಿ.ವಿ. ರಾಮಾರ್ತಿ ವ್ಯಾಯಾಮ ಶಾಲೆ ಐತೊಟ್ಟಿಗೆ ಹಿಂದೂ ರುದ್ರಭೂಮಿ ಸಂಸ್ಥೆ ಐತೊಟ್ಟಿಗೆ ನಗರ ಸಭೆ ಉಳ್ಳಾಲ ಈತ ಸಂಸ್ಥೆಯಲ್ಲಿ ಒಟ್ಟಿಗೆ ಸೇರೊಂದು ಈ ವರ್ಷ ಎಂಕಲ್ ಒಂಜಿ ವಿಶೇಷವಾಯಿನ ಕಾರ್ಯಕ್ರಮ ಪಾಡೋಡು ಯಾಕಡೆ ಎಂಕಲ ಆರ್.ಜೆ. ರಶ್ಮಿ ಉಳ್ಳೇರು ಮೇರೊಂಜಿ ಪಾತೆರ ಬಂಡೇರು ಇಂದು ಏರೆಗೆಲ್ಲ ಇಷ್ಟವಾವಂದಿನಂಚಿನ ಜಾಗೆ ಅಂದು ಮಸಾನ ಬಂಡುಂಡ ಅಂಚಿತ್ತಿನ ಆ ಜಾಗೆನು ನಮ್ಮ ಪುಟ್ಟುದು ಅಕೇರಿಗಾನ ಬರ್ಪಿನಂಚಿನ ಜಾಗೆ ನಮ್ಮ ಈ ರುದ್ರಭೂಮಿ ವೆಂಪ ದಾಯಕೆಂಡ ಮಾನವೇ ಏತು ಶ್ರೇಷ್ಠತೆ ಪಡೆ ಕಡೆ ಭಗವಂತಾಸೇರಂಜಿ ಪಾತೆರ ಬಂಡೆ ರಂಚಿನಾಕೆಂಡ ಅಯೇ ಇಲ್ಲಿ ಅಯ ಮಲ್ಲಯೇ ಅಯೇ ಆ ಜಾತಿ ಈ ಜಾತಿ ದಾಲಜ್ಜಿ ಕನಕದ ಮಿತ್ತು ಜೆತ್ತಿ ಬಕ ತೂಕೋರಿ ಬಕ ಒಂಜೆ ಮಾತೆರ್ಲ ಅಪಗನೆ ಗೊತ್ತಾಪುಂಡು ಮಾನವೀಯತದ ಮನುಷ್ಯತ್ವದ ಧರ್ಮ ಇಂಚಿನ ಅದು ಗೊತ್ತಾಪುಂಡು ಅಂಚಿತ್ತಿನ ಪೊರ್ತುಡು ನಮ್ಮೊಟ್ಟಿಗೆ ರುದ್ರಭೂಮಿದ ಅಧ್ಯಕ್ಷರಾಯನಂಚಿನ ಭಗವಂತಾಸ್ ತೊಕ್ಕೊಟ್ಟುಳ್ಳೇರು ನಮ್ಮ ಹಿರಿಯರು ಇಂಕ್ಲ ನವೋದಯ ಫ್ರೆಂಡ್ಸ್ ನಾರಾಯಣನ್ ಉಳ್ಳೇರು ಗೌರವ ಅಧ್ಯಕ್ಷರಾಯಂಚಿನ ಪದ್ಮನಾಭನ್ ಉಳ್ಳೇರು ಮಹೇಶನ್ ಉಳ್ಳೇರು ಒಟ್ಟಿಗೆ ಜೈವೀರ ಮಾರ್ಗದ ಮುಖ್ಯ ಶಿಕ್ಷಕಿಯರಾಯನಂಚಿನ ಜಯನಂದ ತೊಕ್ಕೊಟ್ಟುಳ್ಳೇರು ಇಂಕ್ಲ ಕೊರಗತನಿಯ ಸೇವಾ ಟ್ರಸ್ಟ್ ಭಟ್ನಗರದ ನವೀನ್ ಭಟ್ನಗರ ಉಳ್ಳೇರು ಕೌನ್ಸಿಲರ್ ಇಂಕ್ಲ ನಾಮನಿರ್ದೇಶಿತ ರವಿ ಎಸ್ ಉಳ್ಳಾಲ್ ಉಳ್ಳೇರು ವಿಶೇಷವಾದ ಇಂಕ್ಲ ಪರಿಸರ ಪ್ರೇಮಿ ಇಂಕ್ಲ ಮಾಧವ್ ಉಳ್ಳಾಲ್ ಉಳ್ಳೇರು ದಯಕೆಂಡ ಅರೇನು ವಿಶೇಷವಾದ ಯಾಕೆಂಡ ಅವ್ಯತೋ ಲಕ್ಷ ಮರಕ್ಕುಲೇನು ನಡೆದು ಇನಿ ನಮಕ್ ಒಂಜಿ ಅಡ್ಡ ಪರಿಸರಡು ಉಸಿರು ದೆಪ್ಪುನಂಚಿನ ಒಂಜಿ ಮಲ್ಲ ಮಟ್ಟದ ನಮಕ್ ಆರೋಗ್ಯಪೂರ್ಣವಂಚ ಗಾಳಿ ತಿಕ್ಕೊಡಲ್ಲ ಅಂಚಿತ್ತಿನ ವ್ಯಕ್ತಿಲ ಅಕಲ್ಪುರ ಈ ಸಮಾಜದ ಮಾದರಿ ವ್ಯಕ್ತಿಲು ಬಂದುಲೆ ಶೇಖರನೆ ಉಸ್ತುವಾರಿದಾರಲ್ಲ ಮಸಾಲದ ಮಾತ ನಮ್ಮ ಫ್ರೆಂಡ್ಸ್ ಐತೆ ಹಿರಿಯರು ಟಿ.ಪಿ. ಬಾಲಕೃಷ್ಣ ಉಳ್ಳೇರು ನಮ್ಮ ಕೌನ್ಸಿಲರ್ ಚಂದ್ರ ಉಳ್ಳೇರು ಬಕ್ಕ ಇಂಕ್ಲ ವಿಶೇಷವಾದ ಸಂತು ಯಾನು ಸಂತೋರ್ಗು ದಯಕೆಲ್ಲ ಈ ಒಂಜಿ ವ್ಯಕ್ತಿ ಎಂಚೊಪ್ಪೋಡು ಮನ್ಪಿನೇಕ್ ಸಂತು ಐಕ್ ಮಾದರಿ ಅದು ದಯಕೊಂಡ ಈ ಮಸಾಲ ಕಮಿಟಿ ಆವಡು ಹೂವೇ ನೆಟ್ ಆವಡು ಬಾರಿ ಪುರ್ಲುದ ಒಂಜಿ ಐನ ಕೊನುಪೋಪಿನಂಚಿನ ಒಂಜಿ ಚಾಕಚಕ್ಯ ದೊಪ್ಪುನಂಚಿನ ವ್ಯಕ್ತಿ ಅವು ಸಂತು ನಮ್ಮ ಅಪ್ಪಗ ಬಂದುಲೆ ಇಂತ ಅರ್ಥದಾದಂದಕೇಂಡ ಗಾಂಧೀಜಿ ಸ್ವಚ್ಛ ಪರಿಸರಗೆ ಅವಡು ಪ್ರತಿಯೊಂಜೇಕಿಲ ನಮಕು ಉಮೇದು ಕೊಡ್ತೇವೆ ಪನ್ಪಿನಂಚಿನ ನಂಬಿಕೆ ಅಂಚೆನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅರ್ನಾಲೈನಿ ನೆನಪು ದಾಕೆಂಡ ಜೈ ಜವಾನ್ ಜೈ ಕಿಸಾನ್ ಪನ್ಪಿನಂಚಿನ ಸಂದೇಶ ಪಂಡ ಈ ದೇಶ ಎಂಚೊಪ್ಪುನೊಂದು ಕೇಂಡ ಜೈ ಜವಾನ್ ಪಂಡ ನಮಕ್ ನಮ್ಮನ್ನು ಮಾತೆರಲ ಕಾಪು ರಕ್ಷಣೆ ಮಲ್ಪುನಂಚಿನ ನಮ್ಮ ಯೋಧೇರು ಅಂಚೆ ಜೈ ಕಿಸಾನ್ ಪಂಡ ನಮಕ್ ಮಾತೆರಲ ಉಪ್ಪು ಕೊರ್ಪಿನಂಚಿನ ನಮ್ಮ ರೈತರು ಈ ರಡ್ಡು ಶಕ್ತಿಲ್ ಮುಕುಲ್ ನಮ್ಮ ದೇಶದ ಯಾಕೆಂದ್ರೆ ನಮಕ್ ಬೆನ್ನೆಲುಬು ನಮಕ್ ಈ 2 ಜನ ಇಜ್ಜೇರಿಂದ ನಮ್ಮ ದಾಲಜ್ಜಿ ನಮ್ಮ ಶೂನ್ಯನೇ ಅಪಗ ಅಕಲ ನೆನಪುನು ಶಾಶ್ವತವಾದ ಒರಿಪೋಡು ಪನ್ಪಿನ ಆ ದೃಷ್ಟಿ ನಿಂದಿ ಒಂದು ಪರಿಸರ ಕೊಂಚ ಎಡ್ಡೆ ಆವಡು ಪನ್ಪಿನಂಚಿನ ಸಂದೇಶ ಕೊರೊಂದು ಐಟ ವಿಶೇಷವಾದ ಯಾನು ನವೋದಯ ಫ್ರೆಂಡ್ ಸರ್ಕಲ್ದ ಯಾನು ಉಪಾಧ್ಯಕ್ಷ ಅದು ರಡ್ಡೆ ಪಾತ್ರದಕ್ಕೆಂಡ ವರ್ಷ ಇಡೀ ನಿರಂತರವಾದ ಇಂಕಲ್ ಕಾರ್ಯಕ್ರಮ ಪಾಡೊಂದಿಲ್ಲ ಇಂಕಲ್ ಏಪಲ್ ಒಂದು 12 ಇಂಕಲ್ ಡೊನೇಷನ್ ಮಲ್ಪುಜ ಅಂದ್ರೆ ಎಂಕಲೇ ಶೇರ್ ಮಾಡ್ತೋನು ಕಾಸನ್ನು ಈ ರಶ್ಮಿ ಉಳ್ಳಾಲ ನಂಚಿನ ಅಕ್ಕಲೆ ಎಂಕಲಿಗೆ ಸಹಕಾರಲ ಕೊಡ್ತೇವೆ ಬೇರೆ ಎಂಕಲೊಂಜಿ ಸಂಸ್ಥೆದ ಗೌರವ ಆಯ್ನಂಚಿನ ಎಂಕಲೊಂಜಿ ಪ್ರತಿನಿಧಿಲ ಎಂಕಲ ಮೆಂಬರ್ಲ ಎಂಕಲೆ ಅಂಚಿತ್ತಿನ ಪೊರ್ತುಡು ಇನಿ ಒಂಜಿ ಮುಲ್ಪೊಂಜಿ ಬಡಪತ್ತದೊಂಜಿಲ್ಲು ದಯಪಂಡ ಬಡಪತ್ತು ಮಾತಿರಲ ಬಡಪತ್ತಿದ ಮನ್ರೆಜ್ಜಿ ಆರೋಗ್ಯಡ್ ಮಸ್ತ್ ಅಪ್ಪ ಅಮ್ಮ ನಕ್ಕಲು ರಡ್ಲ ಮಸ್ತ್ ಆರೋಗ್ಯಡ್ ಬಾರಿ ಏರುಪೇರುಡುಲ್ಲೇರು ಅಕ್ಕಲು ಮಸ್ತ್ ಕಷ್ಟೋಡುಲ್ಲೇರು ಅಕ್ಕಲಿಗೆ ಒಂಜಿ ಪನವು ನಿಂಕಲು ಕೊರಿಯಾರಲ್ಲ ಕುಡೊಂಜಿ ಬಾಲೆ ಅಲ್ಪ ನಮ್ಮ ಉಳ್ಳಾಲ ನಮ್ಮ ಓರ್ ಬಿಜ್ಜಿದಲ್ಪ ಆ ಬಾಲೆಗಳ ಒಂಜಿ ಕಾಸನ್ನು ಕೊರ್ದು ಅಕ್ಕಲಿಗೆ ಆಹಾರ ಕಿಟ್ಟನ್ನು ಕೊರ್ದು ಅಕ್ಕಲಿಗೆ ಎಂಕಲು ಉಲ್ಲಾ ಪನ್ಪಿನಂಚಿನ ಭಾಷೆನ ಕೊರ್ಪಿನ ದಾಯಕೆಂಡೆ ಎಂಕಲು ಉಲ್ಲ ನಿಕಲೊಟ್ಟಿಗೆ ಅನ್ಪಂಡ ಕಷ್ಟೋಡುಪ್ಪನಾಗ ಏರು ನಮ್ಮ ಒಟ್ಟಿಗೆ ಬರ್ಪೇನ ಅಯ್ಯ ಖಂಡಿತವಾದಲ ಅಕ್ಕಲ ನೆನೆಪೊದೀಪೇರ ಏಪೋಲೊಪ್ಪೇರು ಏನು ಈ ಮಸಾಲದ ಬಗ್ಗೆ ಕತೆ ಬಂಡೆ ದಾಯಕೆಂಡ ಮದುಮೆದ ತಮ್ಮನದೆಲ್ಲಡು ಉಂಡುದು ಪೋಪಿನೇ ಶ್ರೇಷ್ಠತ್ವ ಬಂದುಲೆ ಇಂಚಿತ್ತಿನ ಇಟ್ಟು ನಮ್ಮ ಕೈ ಜೋಡಿಸೋ ಒಂದು ಶ್ರೇಷ್ಠ ನಮ್ಮ ಕೆಲಸ ಅಂಚಿತ್ತಿನ ನಿತ್ಯ ನಿರಂತರವಾದ ಕಾರ್ಯಕ್ರಮವನ್ನು ಪಾಡೊಂದು ಬೈದ ಎಡ್ಡ ರೀತಿದ ಉಮೇದು ದಿಕ್ಕದಿಂದ
ಉಂಡು ಮಾತ ಜೋಶ್ ಉಡಿತ ಈತ ಮಾತ ಮೆಂಬರ್ಸ್ ಮಾತೊಲ್ಲೇರು ಒಂಥರ ಖುಷಿ ಆಯ್ತು ಭಗವಂತ ಭಾರಿ ಖುಷಿ ಕೇಂದ್ರ ಐಟ್ಲ ಬೇರೆ ಆರ್ ಜೆ ರಶ್ಮಿ ಕೂಡ ಬರ್ತದೆ ಒಂಜಿ ಕೊಟ್ಟಿಗೆ ಜೋಡ್ಸಾದು ಒಂಜಿ ಪಾಕ ದೈಕಲೆ ನಡಿಯ ಒಂಜಿ ಮಾಧವ ಉಳ್ಳಾಲ್ ಬೆರ್ನ ಒಂಜಿ ಸಾಕಾರದೊಟ್ಟಿಗೆ ಮಸ್ತ್ ದೈ ನಡಿಯ ರಶ್ಮಿಕಲ ರಡ್ಡು ಮೂಜಿ ನಾಲ್ ದೈ ಕೊರಿಯರು ಎನ್ನ ದೈ ಅಲ್ಪನೆ ನಡ್ಲಿ ಬಂಡ್ಯಾರು ಅವು ಪಕ್ಕ ವಿಷಯ ಬರ್ಪೆ ಬರೋದು ಬೇಗ ಇಲ್ಲ ಆರು ಕುಡೊಂದು ವಿಷಯ ಬಂಡ್ಯಾರು ಇನಿ ದೈ ನಡ್ಪಿನ ಮುಖ್ಯತ್ ಐನ ನನ್ನ ಪಾಲನೆ ಪೋಷಣೆ ಮತ್ತೊಂದು ಉಪ್ಪೋಡು ಇನಿ ನಡ್ದು ನನ್ನ ಬರ್ಪಿನ ಗಾಂಧಿ ಜಯಂತಿ ಬರ್ಪಿನತ್ ಐದಕ್ಕ ಇನ್ನು ನಮ್ಮ ನಿತ್ಯ ಪಾಲನೆ ಪೋಷಣೆ ಮಾಡ್ತಾರೆ ಅವು ಖಂಡಿತವಾದಲ ಆ ಒರಿಯುಂಡು ಅಂಚಿತ್ತಿನ ಪಟ್ಟು ಇನಿ ಭಾರಿ ಪೊರಲಾತನು ಮಸಾಲ ನನ್ನ ಭಗವಂದಾಸರು ಮುರಣ್ಯ ಪಂಡ್ಯರು ತಿಂಗೋಳ್ಗೊಂಜಿ ಸಂಘ ಸಂಸ್ಥೆಗೆ ಸ್ವಚ್ಛತಾ ಕಾರ್ಯಕ್ರಮದ ಒಂದು ಜವಾಬ್ದಾರಿ ಕೊಡ್ತಾ ಅಂದ್ರು 16 ತಿಂಗಳು 16 ಸಂಸ್ಥೆಯಲ್ಲಿ ಬರ್ಪುಂಡು ಪೊರ್ಲುಪುಂಡು ದಯಕೇಂಡ ನಮ್ಮ ಇಡೇ ಬರ್ನಗನೆ ಒಂಜಿ ಬೇಜಾಡು ಬರ್ಪ ಆ ಶಿವಪರಮಾತ್ಮನ ಒಂಜಿ ಸಾನ್ನಿಧ್ಯ ತುಪ್ಪರ ಪರಿಶ್ಚಂದ್ರ ಬೆರ್ನ ರಡ್ಡು ಮೂರ್ತಿನ ತುಪ್ಪ ತೂದು ದಾದಗೆಂಡ ಒಂಜಾತಿ ನಮ್ಮ ಮನಸ್ಸು ಇಂಚಾಪುಂಡು ಕೇಂಡ ಪೋಪಿನಂಚಿನ ಪೊರ್ತುಡು ನಮ್ಮ ಸ್ವಚ್ಛವಾದ ನಮ್ಮ ಪೊರ್ಲುಡು ಕಡಪುರಿಯ ಪಂಪಿನಂಚಿನ ನಂಬಿಕೆ ಅಂಚಿತ್ತಿನ ಪೊರ್ತುಡು ಮಾತ ಸಾಕಾರ ಕೊರ್ನಕ್ಲೆಗ್ ನಗರ ಸಭೆ ಜೈವಿರ ಮಾಡ್ತೀವಿ ಶಾಲೆ ಸನ್ಶೈನ್ ತೊಕ್ಕೊಟ್ಟು ರುದ್ರಭೂಮಿದ ಅಂಚೆನೆ ನಮ್ಮ ನವೋದಯ ಫ್ರೆಂಡ್ ಸರ್ಕಾರದ ವೀರ ಮಾಡ್ತೀವಿ ಮಾತರೆಗ್ಲ ಈ ಪೊರ್ತುಡು ಯಾನು ಸ್ಪೆಷಲ್ ಅದು ಯಾನು ಥ್ಯಾಂಕ್ಸ್ ಪನ್ನೋದಿಲ್ಲ ಇಂಚಿತ್ತಿನ ಕಾರ್ಯಕ್ರಮವನ್ನು ಕೈ ಜೋಡಿಸಾಲೆ ಖಂಡಿತವಾದಲ್ಲ ನಮ್ಮ ಎಡ್ಡೆ ರೀತಿಯ ಪರಿಸರವನ್ನು ಉಂಡು ಮಲ್ಪುಗ ಎಡ್ಡೆ ಸಮಾಜವನ್ನು ನಮ್ಮ ನಿರ್ಮಾಣ ಮಲ್ಪುಗ ಪನ್ನೋದು ಈ ಪೊರ್ತುಡು ಮಾತರೆಗ್ಲ ಕೂಡ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿದ ಶುಭಾಶಯ ಅಂತ ತಿಳ್ಕೊಂಡು ಸೊಲ್ಮೆ ಆರ್ ಜೆ ರಶ್ಮಿ ಉಳ್ಳಾಲ್ ಕಾರ್ಯಕ್ರಮಡು ಪಾಲ್ಪಡೆದು ನಮ್ಮ ಇಲ್ಲು ನಮ್ಮ ಸ್ವಾರ್ಥನೆ ಆಲೋಚನೆ ಮಲ್ಪನ ಇತ್ತರ ದಿನಕ್ಲೆಡು ಜವನಿರು ಬೇತೆ ಬೇತೆ ಸಂಘಟನೆದಕ್ಲು ಒಟ್ಟು ಸೇರೊಂದು ಸ್ವಚ್ಛತೆ ಪರಿಸರ ಒರಿಪುನ ದೈನಟ್ನ ಕಾರ್ಯಕ್ರಮನ ನಡಪಾಂದುಲಿರ್ಪಂಡದು ಮೆಚ್ಚುಗೆದ ಪಾತೆರ ಪಂಡೇರು. ಎಲ್ಲರೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಬಹಳ ಖುಷಿಯ ಒಂದು ವಿಷಯ ಅಂತ ಹೇಳ್ಬೋದು. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ನವೋದಯ ಫ್ರೆಂಡ್ಸ್ ಹಾಗೆ ಬಹಳಷ್ಟು ಸಂಸ್ಥೆಗಳು ಕೈ ಜೋಡಿಸಿಕೊಂಡು ಅಕ್ಟೋಬರ್ 2 ಗಾಂಧಿ ಜಯಂತಿ ಹೇಳುವಂತಹ ವಿಶೇಷವಾದಂತಹ ದಿನದಲ್ಲಿ ಒಂದು ಯುನೀಕ್ ಆದಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ತರುವಂತಹ ವಿಷಯ. ಯಾವುದೇ ಒಂದು ಜನರು ಇತ್ತೀಚಿನ ದಿನದಲ್ಲಿ ಆಲೋಚನೆ ಮಾಡೋದು ನಾನು ನನ್ನ ಮನೆ ನನ್ನ ಕೆಲಸ ಮಾಡಿದರೆ ಹೇಗೆ ಅಂತ. ಎಷ್ಟೋ ಯುವ ಜನರು ಒಟ್ಟಿಗೆ ಸೇರಿ ಒಂದು ಸಂಸ್ಥೆಯನ್ನ ಮಾಡಿ, ಅದು ನವೋದಯ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅದೇ ರೀತಿ ಸನ್ಶೈನ್ ಹೇಳುವಂತಹ ಒಂದು ಸಂಸ್ಥೆ ಆಗಿರ್ಬೋದು, ಅದೇ ರೀತಿ ಹಿಂದೂ ರುದ್ರಭೂಮಿಯ ಒಂದು ಎಲ್ಲರೂ ಕೂಡ ಕೈ ಜೋಡಿಸಿಕೊಂಡು ವೀರ ಮಾಧ್ಯಮ ಶಾಲೆಯ ಒಂದು ಸಂಸ್ಥೆಯು ಕೂಡ ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ಕೆ ಕೈ ಜೋಡಿಸಿರುವಂಥದ್ದು. ಅದೆಂಥ ಕೆಲಸ ಅಂತ ನೀವು ಕೇಳಬಹುದು. ಉಚಿತವಾಗಿ ಒಂದು ಕಿಟ್ಟನ್ನು ನೀಡುವಂಥ ಕೆಲಸ ಆಗ್ಬೋದು. ಯಾರಿಗೂ ಇಷ್ಟಪಡದಂತಹ ಜಾಗ, ಶಿವನಿಗೆ ಪ್ರಿಯವಾದಂತಹ ಜಾಗ ಸ್ಮಶಾನ. ಸೊ ಯಾರು ಕೂಡ ಇಷ್ಟಪಡಲ್ಲ ಈ ಜಾಗಕ್ಕೆ ಬರಲಿಕ್ಕೆ. ಅಲ್ಲಿ ಒಂದು ಸ್ವಚ್ಛತೆ ಅಭಿಯಾನವನ್ನು ಮಾಡಿದರೆ ಯಾವ ರೀತಿ ಇರುತ್ತೆ, ಗಿಡವನ್ನು ನೆಟ್ಟರೆ ಯಾವ ರೀತಿ ಇರುತ್ತೆ ಹೇಳುವಂತಹ ಯೋಚನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಈ ಎಲ್ಲ ಸಂಸ್ಥೆಗಳು ಸೇರಿ ಕೈ ಜೋಡಿಸಿಕೊಂಡು ಒಂದು ಸಕ್ಸಸ್ ಆಗಿ ಒಂದು ಇವೆಂಟ್ ಆಗಿರುವಂಥದ್ದು ಇವತ್ತು. ಸೊ ಈ ಒಂದು ಕೆಲಸ ಗಿಡ ನೆಡುವುದರಲ್ಲಿ ಅಥವಾ ಒಂದು ಕ್ಲೀನ್ ಮಾಡುವುದರಲ್ಲಿ, ಸ್ವಚ್ಛತೆಯಲ್ಲಿ ಈ ದಿನಕ್ಕೆ ಸೀಮಿತ ಆಗಿರದೆ ಬಹಳಷ್ಟು ಮಕ್ಕಳು ಇದರಿಂದ ಪ್ರೇರಣೆಯನ್ನು ಪಡಿಬೇಕು. ಖುಷಿಯ ವಿಚಾರ ಏನಂದರೆ ಬಹಳಷ್ಟು ಯೂತ್ ಫೇಸ್ ಯುವ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿಕೊಂಡು ಬೆಳಗ್ಗೆ 8:30 ಸಮಯಕ್ಕೆ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ಹೇಳಿದರೆ ದೇರ್ ಈಸ್ ಸಮಥಿಂಗ್ ಚೇಂಜಸ್ ನವೋದಯ ಫ್ರೆಂಡ್ಸ್ ಮತ್ತು ಅದರ ಟೀಮ್ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಪಾಸಿಟಿವ್ ಥಿಂಕಿಂಗನ್ನು ನಾವಿಲ್ಲಿ ಕಾಣಬಹುದು. ಅದೇ ಅಲ್ಲದೆ ಯಾರಾದರೂ ನಿರಾಶ್ರಿತರಿದ್ರೆ ಅವರಿಗೆ ಒಂದು ಕಿಟ್ಟನ್ನು ನೀಡುವಂಥ ಕೆಲಸ, ಔಷಧಿಗೆ ಹಣವನ್ನು ನೀಡುವಂತಹ ಕೆಲಸ, ಹೀಗೆ ಹಲವಾರು ಕೆಲಸಗಳನ್ನು ಈ ಒಂದು ಬಹಳಷ್ಟು ಸಂಸ್ಥೆಗಳು ಒಟ್ಟಿಗೆ ಸೇರಿಕೊಂಡು ಮಾಡುವಂಥದ್ದು. ಸೊ ಯಾವತ್ತೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಹೇಳುವಂತಹ ಒಂದು ಮಾತಿದೆ. ಸೊ ನಾವು ಒಗ್ಗಟ್ಟಿಂದ ಎಲ್ಲ ಕೆಲಸವನ್ನು ಮಾಡ್ತಾ, ಕೆಲವರು ಹೇಳ್ತಾರೆ ಇದೆಲ್ಲ ಪ್ರಚಾರಕ್ಕೆ ಮಾಡುವಂಥದ್ದು. ಪ್ರಚಾರಕ್ಕೆ ಅಲ್ಲ. ಯಾಕೆ ವಿಡಿಯೋ, ಯಾಕೆ ಮೀಡಿಯಾ? ನಾನು ಮೀಡಿಯಾದಲ್ಲಿ 10 ವರ್ಷ ಕೆಲಸ ಮಾಡಿದವಳು. ಯಾಕೆ ಇದರ ಅವಶ್ಯಕತೆ ಇದೆ ಅಂದರೆ ಅವೇರ್ನೆಸ್ ಅಗತ್ಯ ಇದೆ. ಈ ಮಗುವಿಗೆ ಇವತ್ತು ಇಲ್ಲಿ ಆಗ್ತಾ ಇದೆ, ಈ ಟಿವಿಯಲ್ಲಿ ಅಥವಾ ಮಾಧ್ಯಮದ ಮೂಲಕ ಇದನ್ನು ಯಾಕೆ ಪ್ರಚಾರ ನೀಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು 4 ಜನರಿಗೆ ರೀಚ್ ಆಗಬೇಕು ಹೇಳುವಂಥ ಉದ್ದೇಶದಿಂದ. ಸೊ ಇದರಲ್ಲಿ ಯಾವುದೇ ರೀತಿಯ ಪ್ರಚಾರಗಳಿಲ್ಲ, ಇದರಲ್ಲಿ ಅವೇರ್ನೆಸ್ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಮಂದಿ ಏನೋ ಗಿಡ ನೆಡುವಾಗ ಇದು ಪ್ರಚಾರಕ್ಕೋಸ್ಕರ ಮಾಡುವಂಥದ್ದು, ಕ್ಲೀನ್ ಮಾಡೋದು ಪ್ರಚಾರಕ್ಕೆ ಅಲ್ಲ, ಇದು ಅವೇರ್ನೆಸ್. ಸೊ ಇದೊಂದು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆ ಎಲ್ಲರಿಗೂ ಕೂಡ ನನ್ನ ಶುಭ ಹಾರೈಕೆಯನ್ನು ತಿಳಿಸ್ತಾ, ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಆದಲ್ಲಿ, ಸ್ಪೆಷಲಿ ಗಿಡವನ್ನು ನೆಡುವಂತಹ ಕೆಲಸ ಆದಲ್ಲಿ ದಯವಿಟ್ಟು ನನ್ನನ್ನು ಕರೀರಿ, ನಾನು ಕೈ ಜೋಡಿಸ್ತೇನೆ. ಅಂದರೆ ಕೈ ಜೋಡಿಸೋದು ಅಂತ ಹೇಳಿದರೆ ಸುಮ್ಮನೆ ಬಂದು ಫೋಟೋ ತೆಗೆದು ಹೋಗುವಂಥದ್ದು ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಇದು ಅಲ್ಲ. ಆ ಗಿಡವನ್ನು ಪೋಷಣೆ ಮಾಡುವಂಥ ಕೆಲಸವೂ ಆಗುತ್ತೆ. ಪರಿಸರ ದಿನದಂದು ಬಹಳಷ್ಟು ಮಂದಿ ಗಿಡ ನಡೀತಾರೆ, ಫೋಟೋ ತೆಗಿತಾರೆ, ಹೋಗ್ತಾರೆ. ಅದು ಸಕ್ಸಸ್
ಅಲ್ವೇ ಅಲ್ಲ. ಗಿಡ ನೆಡುವಂಥದ್ದು ಸಕ್ಸಸ್ ಅಲ್ಲ, ಗಿಡವನ್ನು ಪೋಷಿಸುವಂಥದ್ದು ಸಕ್ಸಸ್. ಸೊ ಅದನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶಕ್ಕಾಗಿ. ಚೆಂಬುಗುಡ್ಡ ಹಿಂದೂ ರುದ್ರಭೂಮಿದ ಅಧ್ಯಕ್ಷರು ಭಗವಾನ್ ದಾಸ್ ತೊಕ್ಕೋಟು ಸಾಂದರ್ಭಿಕವಾದ ಪಾತಿರೇರು. ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ತೊಕ್ಕೊಟ್ಟು ಪರಿಸರದ ಒಂದು ಸಮಾಜ ಸೇವೆಗೆ ಮುಡಿಪಾಗಿಟ್ಟಂಥ ನವೋದಯ ಫ್ರೆಂಡ್ ಸರ್ಕಲ್ ಉಳ್ಳಾಲ ತೊಕ್ಕೊಟ್ಟು ಇವರು ಬಂದು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಈ ರುದ್ರಭೂಮಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಒಂದು ಮೀಟಿಂಗನ್ನು ಮಾಡಿದ್ದೇವೆ. ಎಲ್ಲ ಸಂಘ ಸಂಸ್ಥೆಯನ್ನು ಕರೆದು ತಿಂಗಳಿಗೆ ಒಮ್ಮೆ ಒಂದು ತಂಡ ಬಂದು ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕು. ಹಾಗೆಯೇ ಪ್ರಥಮವಾಗಿ ಇವತ್ತು ನವೋದಯ ಫ್ರೆಂಡ್ಸ್ ತೊಕ್ಕೊಟ್ಟು ಇವರು ಬಂದು ಇವತ್ತು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷವಾಗಿದೆ. ನಾವು ಏನು ಒಂದು ಆಲೋಚನೆ ಮಾಡಿದ್ದೇವೆ ಆ ಆಲೋಚನೆಗೆ ತಕ್ಕ ನವೋದಯ ಸ್ಪಂದಿಸಿದೆ. ಮುಂದೆ ಕೂಡ ಮುಂದಿನ ತಂಡಗಳು ಕೂಡ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕಿದ್ದಾರೆ. ಎಲ್ಲರೂ ಬಂದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ತಾವು ಇಲ್ಲಿ ಮಾಡಬೇಕು. ಯಾಕೆಂದರೆ ಎಲ್ಲ ಜಾತಿಯವರಿಗೆ, ಎಲ್ಲ ಪಕ್ಷದವರಿಗೆ ಮತ್ತು ಎಲ್ಲ ಮೇಲು ಕೀಳು ವರ್ಗದವರಿಗೆ ಅಥವಾ ಎಲ್ಲ ಹಣ ಇದ್ದವರಿಗೆ ಹಣ ಇಲ್ಲದವರಿಗೆ ಮಶಾನ ಇದು ಒಂದೇ. ಎಲ್ಲರೂ ಲಾಸ್ಟಿಗೆ ಇಲ್ಲಿಗೆ ಬರಬೇಕು, ಯಾವುದು ಶಾಶ್ವತವಲ್ಲ. ಹಾಗಾಗಿ ತಮ್ಮಲ್ಲಿ ಎಲ್ಲ ಸಂಘ ಸಂಸ್ಥೆಯಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ನೀವು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಿರಂತರ ತಿಂಗಳಿಗೊಮ್ಮೆ ಎಲ್ಲ ಸಂಘ ಸಂಸ್ಥೆಯವರು ಪಾಲ್ಗೊಳ್ಬೇಕಂತ ಈ ಒಂದು ಹಿಂದೂ ರುದ್ರಭೂಮಿಯ ಪರವಾಗಿ ನಾನು ಕೇಳಿಕೊಳ್ತೇನೆ. ಧನ್ಯವಾದಗಳು. ಹಾಗೆಯೇ ಇನ್ನೊಂದು ತಂಡ ಕೂಡ ತೊಕ್ಕೊಟ್ಟಿನ ಆಸುಪಾಸಿನ ಒಂದು ಅತ್ಯುತ್ತಮವಾದ ತಂಡ ಅಂದರೆ ಅದು ಸನ್ಸೈನ್ ತೊಕ್ಕೊಟ್ಟು. ಆ ಸನ್ಸೈನ್ ತೊಕ್ಕೊಟ್ಟಿನವರು ಕೂಡ ಇದರ ಒಟ್ಟಿಗೆ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ, ಹಾಗೆ ವೀರಮಾರುತಿ ವ್ಯಾಯಾಮ ಶಾಲೆಯ ಸದಸ್ಯರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಬಂದಂಥ ನಮ್ಮಿಂದ ತಪ್ಪಾಗಿದ್ದರೆ ಎಲ್ಲರೂ ಬಂದಂಥ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಉಳ್ಳಾಲ ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ, ನಾಮನಿರ್ದೇಶಿತ ಸದಸ್ಯರು ರವಿ ಗಾಂಧಿನಗರ, ಶ್ರೀಜಯ ವೀರಮಾರುತಿ ವ್ಯಾಯಾಮ ಶಾಲಾ ಅಧ್ಯಕ್ಷರು ಜಯಾನಂದ ಅಂಚನ್, ಸನ್ಶೈನ್ ಅಧ್ಯಕ್ಷರು ಚಂದ್ರ, ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್, ಹಿಂದೂ ರುದ್ರಭೂಮಿದ ಸಂತೋಷ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನವೋದಯ ಫ್ರೆಂಡ್ ಸರ್ಕಲ್ದ ಗೌರವ ಅಧ್ಯಕ್ಷರು ಪದ್ಮನಾಭ ಧರ್ಮನಗರ, ಕಾರ್ಯದರ್ಶಿ ಸುಜಿತ್ ಬೈಲ್, ರೂಪೇಶ್ ಭಟ್ನಗರ, ಕೋಶಾಧಿಕಾರಿ ಸಬಿನೇಶ್, ಮಹೇಶ್ ಗಟ್ಟಿ, ಸಂಚಾಲಕರು ಚೇತನ್, ಮಹೇಶ್ ಯುಬಿ, ನಾರಾಯಣ್ ಬೈಲ್, ಮರ್ವಿನ್ ಶೆಫರ್ಡ್, ರಿಚರ್ಡ್ ವೇಗಸ್, ಸಿಪ್ರಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ನವೋದಯ ಫ್ರೆಂಡ್ ಸರ್ಕಲ್ದ ಸೇವಾ ಕಾರ್ಯಕ್ರಮವಾದ ಗಾಂಧಿನಗರದ ಈಶ್ವರ್ ಕುಟುಂಬದ ಕ್ಯಾನ್ಸರ್ ಪೀಡಿತರನ ಚಿಕಿತ್ಸೆಗಾದ 11,000 ರೂಪಾಯಿ ಪಣವು ಸಗಾಯ ಬೊಕ್ಕ ದಿನಸಿ ಕಿಟ್ ಅಂಜನೆ, ತೊಕ್ಕೋಟದ ಗಂಗಾಧರನ ಮಗಲ್ಲನ ಚಿಕಿತ್ಸೆಗಾದ 5,000 ರೂಪಾಯಿ ದಿನಸಿ ಕಿಟ್ಲೆನು ಒಪ್ಪ್ಯಾರು.